ಬಂಗ್ರಮಂಜೇಶ್ವರ ಪೊಯ್ಯಕಂಡ ಮಲರಾಯ ದೇವಸ್ಥಾನದ ನವೀಕರಣಕ್ಕೆ ಚಾಲನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಇತಿಹಾಸ ಪ್ರಸಿದ್ಧ ಪುರಾತನ ದೈವ ಸಾನ್ನಿಧ್ಯವಾಗಿರುವ ಬಂಗ್ರಮಂಜೇಶ್ವರ ಪೊಯ್ಯಕಂಡ ಮಲರಾಯ ದೇವಸ್ಥಾನದ ನವೀಕರಣ ಕಾರ್ಯಕ್ಕೆ ಭಕ್ತರು ತೀರ್ಮಾನಿಸಿ ಜೂನ್ 21ರಂದು ಬಡಾಜೆ ತಂತ್ರಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಬಾಲಾಲಯ ಪ್ರತಿಷ್ಠಾಪನೆ ನೆರವೇರಿತು. ಮಲರಾಯ ಬಬ್ಬರಿಯ ನಾಗದೇವರ ಸಾನ್ನಿಧ್ಯವಿರುವ ಈ ದೇವಸ್ಥಾನವನ್ನು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳಿಸಿ ಮುಂದಿನ ಮಾರ್ಚ್ ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಯೋಜನೆ ಹಾಕಲಾಗಿದೆ. ಶ್ರೀ ಮಲರಾಯ ದೇವಸ್ಥಾನ ಮುರ್ಕಟ್ಟೆ ಇತ್ಲು ಪೊಯ್ಯಕಂಡ ಬಂಗ್ರಮಂಜೇಶ್ವರ. ಈ ದೇವಸ್ಥಾನವು ಸಾಧಾರಣ ರಾಜರ ಕಾಲದಿಂದಲೇ ನಿರ್ಮಾಣ ಆಗಿದೆ ಅನ್ನೋದು ಪ್ರತೀತಿ ಇದೆ. ಒಂದೂವರೆ ವರ್ಷದ ನಮಗೆ ಅವಧಿಯನ್ನು ಕೊಟ್ಟಿರ್ತಾರೆ. ಈಗಾಗಲೇ 6 ತಿಂಗಳ ಅವಧಿ ಮುಕ್ತಾಯವಾಗಿರುತ್ತದೆ. ಇನ್ನು ಈ 1 ವರ್ಷದ ಒಳಗಡೆ ಈ ದೇವಸ್ಥಾನವನ್ನು ಮಾಡುವರೆ ಮಂಜೇಶ್ವರ ಮೊಗವೀರ ಸಂಘ ಎಲ್ಲರ, ನಮ್ಮ ಉಲ್ಲಾಲ ಮೊಗವೀರ ಸಂಘ ಇರ್ಬೋದು, ಉಪ್ಪಳ ಇರ್ಬೋದು, ಹಾಗೆ ನಮ್ಮ ಉಚ್ಚಿಲ ಮಹಾಜನ ಸಂಘದ ಎಲ್ಲ 155 ಗ್ರಾಮ ಸಭೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಉಚ್ಚಿಲ ಮಹಾಜನ ಸಂಘದ ಗೌರವಾಧ್ಯಕ್ಷರಾದ ನಾಡೋಜ ಜಿ ಶಂಕರ್ ಅವರ ಗೌರವಾಧ್ಯಕ್ಷ ಸ್ಥಾನದಲ್ಲೂ ಹಾಗೂ ನಮ್ಮ ಉಚ್ಚಿಲ ಮಹಾಜನ ಸಂಘದ ಅಧ್ಯಕ್ಷರು, ಹಾಗೆ ಮಂಜೇಶ್ವರದ ಅಧ್ಯಕ್ಷರು, ಉಲ್ಲಾಲದ ಸಮಿತಿಯವರು, ಬೆಂಗೇರಿಯ ಸಮಿತಿಯವರು, ಹಾಗೆ ಮಂಜೇಶ್ವರದಿಂದ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಮನೆ ಮಾಡಿ ಕರ್ನಾಟಕದಲ್ಲಿ ನಿಲ್ಲಿಸಿರ್ತಾರೆ. ಇವರನ್ನೆಲ್ಲ ಒಟ್ಟುಗೂಡಿ ಅಂದಾಜು ವೆಚ್ಚ ಒಂದು 4 ಕೋಟಿಗಿಂತಲೂ ಅಧಿಕದ ಒಂದು ಅಂದಾಜು ವೆಚ್ಚವನ್ನು ನಾವು ತಯಾರಿಸಿರ್ತೇವೆ. ಆ ಪ್ರಯುಕ್ತ ಇವತ್ತು ಬಾಲಾಲಯ ನಿರ್ಮಿಸಿ ದೇವರನ್ನು ಬಾಲಾಲಯದಲ್ಲಿ ಇಟ್ಟಿದ್ದೇವೆ. ಇನ್ನು 1 ವರ್ಷದೊಳಗೆ ಈಗ ತಂತ್ರಿಯವರ ವಡಾಜೆ ತಂತ್ರಿಯವರ ದಿವ್ಯ ಉಪಸ್ಥಿತಿಯೊಂದಿಗೆ ಕಲಶಾಭಿಷೇಕ ಎಲ್ಲ ಮುಗಿಸಿ ಅವರು ಪ್ರಾರ್ಥನೆ ಮಾಡಿ ನಮಗೆ ಈ 1 ವರ್ಷದ ಒಳಗಡೆ ಬರುವ ಮಾರ್ಚ್ ತಿಂಗಳಲ್ಲಿ ನಾವು ಜಾತ್ರೆ ಮಾಡಬೇಕು. ಒಂದು ವೇಳೆ ವಿಳಂಬ ಆದ್ರೂ ಪತ್ತನಾಜೆ ಒಳಗೆ ಬ್ರಹ್ಮಕಲಶ ಆಗಿ ದೇವದ ಜಾತ್ರವನ್ನು ಮಾಡುವರೆ ತೀರ್ಮಾನಿಸಿರ್ತೇವೆ. ಇದಕ್ಕೆ ಪರವೂರ ಭಕ್ತಾಭಿಮಾನಿಗಳ ಎಲ್ಲರ ಸಹಕಾರವನ್ನು ನಾವು ಕೇಳಿಕೊಳ್ತಿದ್ದೇವೆ. ಮೊಗವೀರ ಸಮುದಾಯಕ್ಕೆ ಸೇರಿದ ಈ ಕ್ಷೇತ್ರ ಇದಾಗಿದ್ದು, ಮೀನು ವ್ಯಾಪಾರ ಮಾಡುತ್ತಿದ್ದ ನಾಗಮ್ಮ ಹಾಗೂ ಬಾಲಮ್ಮ ಅವರು ಒಂದು ಜಾತ್ರೆಯಲ್ಲಿ ಪ್ರಸಾದ ಸ್ವೀಕರಿಸುವ ವೇಳೆ ನಮ್ಮ ಊರಲ್ಲಿಯೂ ಇಂತಹ ಶಕ್ತಿ ನೆಲೆಸಿದ್ದರೆ ಉತ್ತಮ ಎಂದು ಪ್ರಾರ್ಥಿಸಿ ಪ್ರಸಾದವನ್ನು ಮನೆಗೆ ತಂದಿದ್ದರು. ಬಳಿಕ ಅವರು ಪ್ರಸಾದವನ್ನು ಇರಿಸಿದ ಸ್ಥಳದಲ್ಲೇ ಗೆಜ್ಜೆಯ ಸದ್ದು ಕೇಳಿಬಂದಿತ್ತು. ಪ್ರಶ್ನೆ ಚಿಂತನೆಯ ವೇಳೆ ಮಲರಾಯ ಹಾಗೂ ಬಂಟದೈವಗಳ ಸಾನ್ನಿಧ್ಯ ಅಲ್ಲಿ ಇರುವುದಾಗಿ ತಿಳಿದು ಬಂದಿತ್ತು ಎನ್ನುವ ಹಿನ್ನೆಲೆ ಇದೆ. ಬಂಗ್ರಮಂಜೇಶ್ವರದ ನದಿ ತಟದಲ್ಲಿ ನೆಲೆ ನಿಂತಿರುವ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಉತ್ಸವಾದಿಗಳು ನಡೆದು ಬರುತ್ತಿದ್ದು, ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ದೂರದ ಊರುಗಳಲ್ಲಿ ನೆಲೆಸಿರುವವರು ಈ ಸಮಯದಲ್ಲಿ ಸೇರುವುದು ಮಾತ್ರವಲ್ಲ, ಜಾತಿ ಮತ ಭೇದವಿಲ್ಲದೆ ಊರವರು ಸಂಭ್ರಮದಲ್ಲಿ ಭಾಗಿಯಾಗುವುದು ಇಲ್ಲಿನ ವಿಶೇಷವಾಗಿದೆ.